ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸಿರು ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೌರಿ ಶೆಣೈ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಹಾಂ, ಗುಡ್. ಚೆನ್ನಾಗಿದ್ದೀರಲ್ಲ? ಓಕೆ, ಎಲ್ಲಿಂದ ಬರ್ತಿದ್ದೀರಿ ನೀವು? ನಾವು ಮಂಗಳೂರೇ, ಕಾರ್ ಸ್ಟ್ರೀಟಿಂದ. ಓಕೆ, ಇವತ್ತು ಹಾಗಾದ್ರೆ ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಹೊಸ ಕೈ ರುಚಿ ನೋಡ್ಲಿಕ್ಕೆ ಉಂಟಲ್ಲ? ಹೌದು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಇವತ್ತು? ನಾನಿವತ್ತು ಒಂದು ಟ್ರೆಡಿಷನಲಿ ನಮ್ಮ ಅಮ್ಮ ಅವರು ಮಾಡೋದಿತ್ತು, ಒಂದು ಆಮ್ಲದ್ದು ಲೇಹ, ಒಂದು ಆಮ್ಲದ್ದು ಲೇಹ. ಓಕೆ, ಅದು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಸಹ ಇಮ್ಯುನಿಟಿ ಬೂಸ್ಟಿಂಗ್ ಆಗಿ ಅದು ಕೊಡಲಿಕ್ಕೆ ಅದು. ಮತ್ತು ಇನ್ನೊಂದು ಮ್ಯಾಂಗೋ ಚೀಸ್ ಕೇಕ್. ಮ್ಯಾಂಗೋ ಚೀಸ್ ಕೇಕ್ ಅಲ್ಲ? ಹೌದು. ಅದು ಕೂಡ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತಲ್ಲ? ಓಕೆ, ಎರಡನ್ನು ಮಾಡಲಿಕ್ಕೆ ಎರಡು ರೂಮ್ಗೆ ಹೋಗಾದ್ರೆ? ಹಾಂ, ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೆ. ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ? ಓಕೆ, ಏನು ಮಾಡುವ ಫಸ್ಟಿಗೆ? ಈಗ ನಾನು ಫಸ್ಟಿಗೆ ಈಗ ಅದು ಮನೆಯಲ್ಲಿ ಚೀಸ್ ಹೇಗೆ ಮಾಡಿಕೊಳ್ಬೋದು ಅನ್ನೋದನ್ನು ತೋರಿಸ್ತೇನೆ. ಅಂದರೆ ಈಗ ಇದು ಮಾವಿನಕಾಯಿದು ಮ್ಯಾಂಗೋ ಚೀಸ್ ಕೇಕ್. ಮ್ಯಾಂಗೋ ಚೀಸ್ ಕೇಕ್ ಅಲ್ಲ? ಓಕೆ, ಏನು ಮಾಡುವ ಫಸ್ಟಿಗೆ? ಅದು ಈಗ ಹಾಲ್ ಬಾಯ್ಲ್ ಮಾಡಿ ಇದನ್ನು ನಾವು ಚೀಸ್ ಮಾಡ್ಕೊಳ್ಬೇಕು. ಓಕೆ, ಹಾಗಾದ್ರೆ ಈಗ ಬಾಯ್ಲಿಗೆ ಪಾತ್ರ ಬೇಕಲ್ಲ? ಬಾಯ್ಲಿಗೆ ಪಾತ್ರ ಅಂತೂ ರೆಡಿ ಉಂಟು. ಓಕೆ, ಸಾಕಾಗುತ್ತಾ? ಈಗ ನಮಗೆ ಇಬ್ಬರಿಗೆ ಮಾಡ್ತಾ ಇದ್ದೀರಲ್ಲ, ಮನೆಯವರಿಗೆಲ್ಲ ಬೇಡ. ಓಕೆ, ಇದು ಸಾಧಾರಣ ಎಷ್ಟು, ಅರ್ಧ ಲೀಟರ್ ತಗೊಂಡಿದ್ದೀರಾ ಹಾಲು? ಅರ್ಧ ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಉಂಟು. ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಳ್ಳಿ. ಓಕೆ, ಇದನ್ನು ಬೆಂದ ನಂತರ ನೆಕ್ಸ್ಟ್ ಏನು ಮಾಡಿ? ಇದು ನಾನೀಗ ಅದು ಸ್ವಲ್ಪ ಬಾಯ್ಲ್ ಹಾಕಿ ಬರುವಾಗ ಅದಕ್ಕೆ ನಾನು ನಿಂಬೆಹಣ್ಣಿದು ರಸ ಹಾಕುವಾಗ ಅದು ಚೀಸ್ ಇದಾಗ್ತದೆ, ಅದು ಕರ್ಡ್ ಆಗ್ತದೆ ಅದು. ಅದಕ್ಕೆ ಮತ್ತೆ ಮಾವಿನಕಾಯಿ ಎಲ್ಲ ರೆಡಿ ಮಾಡಿದ್ದಾರೆ. ನೀವು ಮಾವಿನಕಾಯಿ ಹೇಗೂ ಮನೆಯಲ್ಲೇ ಕಟ್ ಮಾಡಿ ತಂದಿದ್ದೀರಿ, ನಮಗೆಲ್ಲ ಕೆಲಸ ಕೊಡೋದು. ಓಕೆ, ಈ ಥರ ಇದು ಫುಡ್ಡು ಅಂದರೆ ಈಗ ಚೀಸ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ? ಇದು ಚೀಸ್ ನೀವು ಯಾವುದೇ ಚೀಸ್ ಇದೆ ಏನಾದ್ರು ಐಟಮ್ಸ್ ಮಾಡಿಕೊಳ್ಳೋದಿದ್ರೆ ಇದು ಮಾಡಿಕೊಂಡ್ರೆ ಪನ್ನೀರ್ ಆಗ್ತದೆ. ಆ ಪನ್ನೀರಿಗೆ ನಾವು ಸ್ವಲ್ಪ ಇದು ಕರ್ಡ್ ಮಿಕ್ಸ್ ಮಾಡಿದರೆ ಅದು ಚೀಸ್ ಆಗ್ತದೆ. ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಅದು ಬೇಕಾದಾಗ ನಿಮಗೆ ಅದು ಚೀಸ್ ಪರಾಟ ಮಾಡಿಕೊಳ್ಬೋದು, ಅಥವಾ ಚೀಸ್ ಇದನ್ನು ಐಸ್ ಕ್ರೀಮಿಗೆ ಇದು ಬೇರೆ ಎಲ್ಲದಕ್ಕೂ ಸಹ ಯೂಸ್ ಮಾಡ್ಕೊಳ್ಬೋದು. ನಮಗೆ ಎಲ್ಲ ರೆಡಿ ಮಾಡಿಟ್ರೆ ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು. ಈಗ ಮಯೋನಿಸ್ ಅದರಲ್ಲೇ ಮಾಡ್ಬೋದು, ಮಯೋನಿಸ್ ಕೂಡ ಮಾಡ್ಬೋದು. ಅಂದರೆ ಮಯೋನಿಸ್ ಮತ್ತೆ ಅದಕ್ಕೆ ಸಮೋಸ ಮಾಡೋದಿದ್ರೆ ಚೀಸ್ ಸಮೋಸ ಅದೆಲ್ಲ ಸಹ ಅದಕ್ಕೆ ಯೂಸ್ ಆಗ್ತದೆ. ಇದು ಸ್ವಲ್ಪ ಬಾಯ್ಲ್ ಬರಲಿಕ್ಕೆ ಆಗಬೇಕು. ಬರುವಾಗ ಶುರುವಾಗುವಾಗ ಸ್ವಲ್ಪ ಆಗುವಾಗ ನಮಗೆ ಲೆಮನ್ ಇದು ಹಾಕಬೇಕು. ಹಣ್ಣು ಸಾಧಾರಣ ಅರ್ಧ ಸ್ವಲ್ಪ ಬಿಸಿ ಆಗಲಿ, ಅದು ಸ್ವಲ್ಪ ಬಿಸಿಯಾಗಿ ಅಲ್ಲಿ ಸೈಡಿಗೆ ಸ್ವಲ್ಪ ಇದು ಬರಲಿಕ್ಕೆ ಶುರುವಾಗುವಾಗ ಮತ್ತೆ ಲೆಮನ್ ಜ್ಯೂಸ್ ಹಾಕೋದು. ನೋಡಿ, ಈಗ ಸ್ವಲ್ಪ ಅಲ್ಲಿ ಇದು ಬರಲಿಕ್ಕೆ ಶುರು ಆಯಿತು, ಬಿಸಿ ಆಗಲಿಕ್ಕೆ. ಹಾಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು, ಅದು ಹಾಲು ಒಡೆಯುವ ಹಾಗೆ. ಹೌದು, ಅಷ್ಟು ಸಾಕು. ಅಂದರೆ ಎಷ್ಟು, ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತಾ? ಒಂದು ಸ್ಪೂನ್. ಕೆಲವೊಮ್ಮೆ ಕೆಲವು ಹಾಲಿಗೆ ಒಂದು ಹಾಕಿದರೂ ಸಹ ಸಾಕಾಗೋದಿಲ್ಲ, ಕೆಲವದಕ್ಕೆ ಒಂದು ಸ್ವಲ್ಪ ಹಾಕುವಾಗಲೇ ಸಾಕಾಗ್ತದೆ. ಅದು ಸ್ವಲ್ಪ ಹೊತ್ತು ನೋಡಿ ಒಡಿಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕಬಹುದು, ನೋಡ್ಕೊಂಡು ಹಾಕಿದರೆ ಆಯಿತು. ಓಕೆ, ಹಾಲಿಗೆಲ್ಲ ಈ ಥರ ಏನು ಒಂದು ಬಿಂದು ಬಿದ್ದರೂ ಕೂಡ ಸಾಕಾಗುತ್ತೆ? ಹೌದು, ಇದು ನೋಡಿ ಆಗ್ತಾ ಬಂತು. ಹೌದು, ನೋಡಿ ಚೆನ್ನಾಗಿ ಬಂದಿದೆಲ್ಲ. ಹೌದು, ಹೀಗೆ ಬರಬೇಕು. ಓಕೆ, ಇದನ್ನು ಈಗ ಇದರಲ್ಲಿ ಹಾಕಿ ಮಾಡ್ಕೊಳ್ಬೇಕಲ್ಲ? ಹೌದು, ಇದನ್ನು ಸಹ ನಾವು ಬಿಸಾಡೋದಿಲ್ಲ. ಇದರಲ್ಲಿ ನಾವು ಚಪಾತಿ ಹಿಟ್ಟೆಲ್ಲ
ಕಲಿಸ್ತೇವೆ. ಹೌದು, ಒಳ್ಳೆ ನ್ಯೂಟ್ರಿಷನ್ ಇರ್ತದೆ ಅದು. ಓಕೆ ಓಕೆ. ಅದನ್ನು ಕೂಡ ವೇಸ್ಟ್ ಮಾಡೋದು ವೇಸ್ಟ್ ಮಾಡೋದು ಬೇಡ. ಸುಲಭ, ಇದಕ್ಕೇನು ಹೆಚ್ಚು ಹೊತ್ತು ಹಿಡಿದಿಲ್ಲ, ನೋಡಿದ್ರಲ್ಲ ನೀವು. ಇದನ್ನು ನನಗೆ ಒಂದು ಪ್ಲೇಟಲ್ಲಿ ಆರಲಿಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾಗಬೇಕು, ಅದು ಮಿಕ್ಸಿಗೆ ಹಾಕಬೇಕು. ತಣ್ಣಗಾಗಬೇಕಲ್ಲ? ಹಾಂ, ಸ್ವಲ್ಪ ತಣ್ಣಗೆ ಆಗಲಿ ಅದು. ನಿಜ ಮಾಡಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಮಾಡಬೇಕು. ಲೇಟ್ ಆಗ್ತದೆ. ಮನೆಯಲ್ಲಾದರೆ ಫ್ರಿಜ್ಜಲ್ಲಿ ಇಟ್ಟರೆ. ಹೌದು. ಅದಕ್ಕಿಂತ ಇದು ತಣ್ಣಗಾಗೋ ತನಕ ಬೇರೆ ಏನಾದರೂ ಮಾಡ್ಲಿಕ್ಕೆ ರೆಡಿ ಉಂಟಾ? ಬೇಸ್ ಅದಕ್ಕೆ ಇದು ಬಿಸ್ಕಿಟು, ನಾನು ಇದಕ್ಕೆ ಡೈಜೆಸ್ಟಿವ್ ನ್ಯೂಟ್ರಿಷನ್ ಬಿಸ್ಕಿಟ್ ತಗೊಂಡಿದ್ದೇನೆ. ನಿಮಗೆ ಯಾವುದಾದ್ರೂ ಸಹ ಆಗ್ತದೆ. ಇದು ಸ್ವಲ್ಪ ಟೇಸ್ಟ್ ಒಳ್ಳೇದು ಕೊಡ್ತದೆ ಹೇಳಿ ನಾನು ಇದು ತಗೊಂಡಿದ್ದೇನೆ, ಡೈಜೆಸ್ಟಿವ್ ಬಿಸ್ಕಿಟ್. ಹೌದು, ಮಾಡ್ಕೊ ಯಾವುದೇ ಬಿಸ್ಕಿಟ್ ಸಹ ಹಾಕ್ಬೋದು. ಅದು ಬೇಸ್ ಇದು ಅದರ. ನಾನು ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಮಿಕ್ಸ್ ಬೇಕಲ್ಲ? ಓಕೆ. ಸಾಧಾರಣ ಒಂದು 5-6 ಬಿಸ್ಕೆಟ್ ತಗೊಂಡಿದ್ದಾರಲ್ಲ? ಒಂದು 7 ಬಿಸ್ಕೆಟ್ ತಗೊಂಡಿದ್ದೀನಿ. ಇದನ್ನು ಖಾಲಿ ಹೀಗೆ ಮಿಕ್ಸ್ ಮಾಡೋದಾ? ಹಾಂ, ಮಿಕ್ಸಿಗೆ ಹಾಕಿ ಸ್ವಲ್ಪ ಒಮ್ಮೆ ತಿರುಗಿಸಿದ್ರೆ ಆಯ್ತು. ಓಕೆ. 2 ಗ್ರೈಂಡ್ ತಿರುಗಿದ್ರೆ ಸಾಕಲ್ಲ? ಹೌದು ಹೌದು. ಪೌಡರ್ ಓಕೆ. ಬಿಸ್ಕೆಟ್ ಅಂತೂ ಪುಡಿ ಆಯ್ತಲ್ಲ? ಹೌದು. ನನಗೆ ಸ್ವಲ್ಪ ತುಪ್ಪ ಬೇಕಿತ್ತು. ತುಪ್ಪ ಬೇಕಾ? ಹೌದು. ಓಕೆ. ತುಪ್ಪ ಅಂತೂ ನಮ್ಮದು KC ಅವರ ಇದಕ್ಕೆ ಇದರಲ್ಲಿ ಹಾಕಿ. ಹಾಂ, ಒಂದು 2 ಸ್ಪೂನ್. 2 ಸ್ಪೂನ್ ಅಲ್ಲ? ಹೌದು. ಸಾಕಾ? ಸಾಕು. ಮತ್ತು ಇದು ಬಿಸ್ಕಿಟನ್ನು ಇದರೊಳಗೆ ಹಾಕಿ. ಓಕೆ. ತುಪ್ಪದಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೌದು ಹೌದು. ಬೆಣ್ಣೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಬೆಣ್ಣೆ ಇದ್ದರೆ ಒಳ್ಳೆಯದು. ಓಕೆ, ತೊಂದರೆ ಇಲ್ಲ. ನೀವು ಬೆಣ್ಣೆ ಅದೇ ಥರ ನಮ್ಮದು ಏನು ಶುದ್ಧ ಹಸುವಿನ ತುಪ್ಪ ಇದು. ಹೌದು, KC ಅವರು. ಹೌದು ಹೌದು. ಅದು ಸಹ ಒಳ್ಳೆಯದಾಗ್ತದೆ, ಅದು ಸಹ ಒಳ್ಳೆಯದಾಗ್ತದೆ. ಯಾವುದು ಸಹ ಇದು ಮಾಡ್ಬೋದು. ಅಂದರೆ ಇದು ಸ್ವಲ್ಪ ಮಾಯಿಶ್ಚರ್ ಆಗಿ ಅಲ್ಲಿ ಇದು ಗಟ್ಟಿಯಾಗಿ ಕುತ್ಕೊಳ್ಬೇಕು ಹಾಗೆ. ಇದು ಇದಕ್ಕೆ ಬೇಸ್ ಆಗಿ. ಓಕೆ. ಫಸ್ಟಿಗೆ ತುಪ್ಪ ಮತ್ತು ನಮ್ಮ ಬಿಸ್ಕೆಟಿನ ಮಿಕ್ಸ್ ಮಾಡಿದ ಇದನ್ನು ಫಸ್ಟಿಗೆ ಹಾಕಬೇಕಲ್ಲ? ಒಂದು ಸ್ಪೂನ್ ಕೊಡಬೇಕಲ್ಲ. ಈ ಥರ ಗ್ಲಾಸಲ್ಲೇ ರೆಡಿ ಮಾಡಬೇಕಾ? ಅಂದರೆ ಇಲ್ಲ, ನೀವು ಇದರಲ್ಲಿ ಸಹ ಮಾಡ್ಬೋದು, ಬೌಲಲ್ಲಿ ಸಹ ಮಾಡ್ಕೊಳ್ಬೋದು. ಆದರೆ ಇದು ಗ್ಲಾಸಲ್ಲಿ ಮಾಡಿದರೆ ನಮಗೆ ಹಾಗೆ ಸರ್ವ್ ಮಾಡಲಿಕ್ಕೆ ಚೆನ್ನಾಗಿರ್ತದೆ ಹೇಳಿ, ಬೇಕಾದಷ್ಟು ಬೇಕಾಗುತ್ತೆ. ನೋಡಲಿಕ್ಕೆ ಚೆನ್ನಾಗಿರ್ತದೆ. ಹಾಗಾಗಿ ಅದನ್ನು ಗ್ಲಾಸಲ್ಲಿ ತಂದಿದ್ದೀನಿ. ಹೌದು. ಮತ್ತು ಸೆಟ್ ಮಾಡಲಿಕ್ಕೆಲ್ಲ ಇಟ್ಟು ಅದು ಗಟ್ಟಿ ಆಗುವಾಗ ನೀವು ಬೇಕಾದರೆ ಇದರಲ್ಲಿ ಸಹ ಮಾಡ್ಕೊಳ್ಬೋದು, ಯಾವುದರಲ್ಲಿ ಬೌಲಲ್ಲಿ ಸಹ ಮಾಡ್ಬೋದು. ಇದನ್ನು ನಾವು ನಾರ್ಮಲಿಯಾಗಿ ಇದರಲ್ಲಿ ಸೆಟ್ ಆಗಲಿಕ್ಕೆ ಇಡಬೇಕು ಫ್ರಿಜ್ಜಲ್ಲಿ. ಅದಾದ್ರ ಮೇಲೆ ಅದಕ್ಕೆ ನಾವು ಇದನ್ನು ನಾವು ಇಟ್ಟಿದ್ದೇವಲ್ಲ ಇದು ಫ್ರಿಜ್ಜಲ್ಲಿ, ಚೀಸ್, ಅದರದ್ದು ಲೇಯರ್ ಮಾಡೋದು. ಹೌದು. ಮತ್ತು ಲಾಸ್ಟಿಗೆ ಇದು ಕ್ರೀಮ್ ಉಂಟಲ್ಲ, ಕ್ರೀಮಿಗೆ ನಾವು ಬೀಟ್ ಮಾಡಿಬಿಟ್ಟು ಅದನ್ನು ಇದರ ಮೇಲೆ ಹಾಕೋದು, ಲೇಯರ್ ಮಾಡೋದು. ಒಂದೊಂದೇ ಲೇಯರ್ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ನಾವು ಈ ಥರ ಗ್ಲಾಸ್ ಇದರಲ್ಲಿ ಮಾಡಬೇಕಲ್ಲ? ಹೌದು. ಓಕೆ. ಹಾಗಾದರೆ ಇದನ್ನು ಈಗ ಫ್ರಿಜ್ಜಲ್ಲಿ ಇದನ್ನು ಫ್ರೀಜಲ್ಲಿ ಇಡಿ. ನಾನು ಅಷ್ಟೊತ್ತಿಗೆ ಇದರದ್ದು ಕ್ರೀಮ್ ಇದೊಂದು ಮಾಡಿಕೊಳ್ತೀನಿ, ಮತ್ತೆ ಅದೊಂದು ಮಾಡಿ. ಓಕೆ. ಓಕೆ. ಬಿಸ್ಕೆಟ್ ಮತ್ತು ತುಪ್ಪ ಫ್ರೀಜರ್ಗೆ ಹೋಗಿ ಆಯಿತು. ನೆಕ್ಸ್ಟ್ ಎಂತ ನೋಡು ಈಗ ಇದು ಕ್ರೀಮು ಅಲ್ಲ? ಕ್ರೀಮು ಮತ್ತು ನಾನು ಇದು ಸಕ್ಕರೆ ಇದು ಪೌಡರ್ ಮಾಡಿದ್ರೆ ಸಕ್ಕರೆ ಪೌಡರ್ ಅಲ್ಲ? ಹೌದು. ಅದಕ್ಕೆ ಸ್ವಲ್ಪ ನಾನು ಕಂಡೆನ್ಸ್ ಮಿಲ್ಕ್ ಸಹ ಹಾಕ್ತೀನಿ. ಅದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕಿ ಮತ್ತೆ ಮಿಕ್ಸ್ ಮಾಡಲಿಕ್ಕೆ ನನಗೆ. ಹೌದು. ಇದೀಗ ಕ್ರೀಮ್, ಇದಕ್ಕೆ ಸ್ವಲ್ಪ ಶುಗರ್ ಪೌಡರ್ ಮಾಡಿದ್ದಾನೆ ನಾನು. ಹೌದು, ಶುಗರ್ ಪೌಡರ್ ಮಾಡಿಕೊಂಡ್ರೆ ಮಿಕ್ಸ್ ಚೆನ್ನಾಗಿ ಆಗುತ್ತೆ. ಹೌದು ಹೌದು. ಇಲ್ಲಾದರೆ ಲೇಟ್ ಆಗ್ತದಲ್ಲ. ಸ್ವಲ್ಪ ಮಿಲ್ಕ್ ಪೌಡರ್, ಅದಕ್ಕೆ ಸ್ವಲ್ಪ ಗಟ್ಟಿ ಬರಲಿಕ್ಕೆ 1 ಸ್ಪೂನಷ್ಟು. ಇದನ್ನು ಈಗ ಬೀಟ್ ಮಾಡಬೇಕು. ಎಲೆಕ್ಟ್ರಿಕ್ ಬೀಟರಲ್ಲಿ ಮಾಡಿದರೆ ಸ್ವಲ್ಪ ಬೇಗ ಆಗ್ತದೆ. ಹೌದು ಹೌದು. ಇದು ಸ್ವಲ್ಪ ಟೈಮ್ ತಗೊಳ್ತದೆ. ನೀವು ವೆಜ್ಜಾ ನಾನ್ ವೆಜ್ಜಾ ಮನೆಯಲ್ಲೆಲ್ಲ? ಎರಡು ಮಾಡ್ತೀರಾ? ಅಲ್ಲ, ನಾನು ಯಾಕೆ ತಿಳಿದ್ರೆ ಈ ಥರ ಎಲ್ಲ ಎಗ್ಗನ್ನೆಲ್ಲ ನೋಡಿ ಈ ಥರ ಬೀಟ್ ಮಾಡ್ತಾರಲ್ಲ, ಆ ಥರ ಬೀಟ್ ಮಾಡ್ಕೊಳ್ಬೇಕಲ್ಲ? ಹೌದು. ನಿಮಗೆ ಮಾಡಿ ಅಭ್ಯಾಸ ಉಂಟಾ? ನಾವು ಮತ್ತೆ ಅಡುಗೆಯಲ್ಲೆಲ್ಲ ಎಕ್ಸ್ಪರ್ಟ್. ಹೌದಾ? ತಿನ್ನುವುದರಲ್ಲಿ ಮಾತ್ರ. ಹೆಚ್ಚಾಗಿ ಮನೆಯಲ್ಲಿ ತರಕಾರಿ ಮಾಡೋದಾ ಅಥವಾ ನಾನ್ ವೆಜ್ಜಾ, ಹೇಗೆ? ಹೆಚ್ಚಾಗಿ ತರಕಾರಿ. ವಾರಕ್ಕೊಂದು ದಿವಸ ಫಿಶ್. ಅದು ಮತ್ತೆ ಗಟ್ಟಿ ಆಗ್ತದೆ ಫ್ರಿಜ್ಜಲ್ಲಿ ಇಡುವಾಗ. ನಾನು ಅದನ್ನು ತನ್ನಿ. ಅಲ್ಲಿ ನಾನಿದು ಮ್ಯಾಂಗೋ ಒಂದು ಚೀಸ್. ಓಕೆ.
ಚೀಸ್ ನೋಡ್ಕೊಂಡು ಹಾಕೊಳ್ಳೋದು ಬೆಟರ್ ಹಾಂ ಹೌದು. ಇದಕ್ಕೆ ಸ್ವಲ್ಪ ನಾನು 1-2 ಸ್ಪೂನು ಕಂಡೆನ್ಸ್ ಮಿಲ್ಕ್ ಹಾಕ್ತೇನೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತಾ ಹೇಗೆ ನೋಡಿ ನೀವು ಗೊತ್ತಾಗ್ತದೆ. ಹೀಗೆ ಡ್ರೈ ಆಗಿಲ್ಲ? ಹಾಂ ಡ್ರೈ. ಓಕೆ ಇದನ್ನು ಈಗ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಡಬೇಕಾ? ಹಾಂ ಫ್ರೀಜರಲ್ಲಿ ಮೇಲೆ. ಓಕೆ ನೋಡಿ, ಅಡಿಗೆ ರೂಮಲ್ಲಿ ಇದ್ದರೆ ನೀವು ಎಷ್ಟು ಕೆಲಸ ಕೊಡ್ತೀರ ನನಗೆ ಅಲ್ಲ? ನಿಮಗೆ ಅಡಿಗೆ ಗೊತ್ತಿಲ್ಲ ಹೇಳಿದಲ್ಲ ನೀವು, ಮತ್ತೆ ಈಗ ಹುಡುಗಿಯರು ಕೇಳೋದಿಲ್ಲ ಅಡಿಗೆ ಗೊತ್ತಿಲ್ಲ. ಓಕೆ 1 ಸ್ಪೂನ್ ಕೊಡಿ ನಾನು. ಮಾವಿನಕಾಯಿ ಪರಿಮಳ ಹೇಗೆ ಘಮ ಘಮ ಬರ್ತಾ ಉಂಟಲ್ಲ, ನ್ಯಾಚುರಲ್. ಇದು ಕಲರ್ ಆ್ಯಡ್ ಮಾಡಲಿಲ್ಲ. ಹೌದು. ಇವಾಗ ಕಲರ್ ಕೂಡ ಆ್ಯಡ್ ಮಾಡಲಿಕ್ಕಿಲ್ಲ. ಹೌದು. ಈಗ ರೈಡ್ ಕೂಡ ಆಗ್ತದಲ್ಲ, ಅಂಗಡಿಗೆಲ್ಲ ರೈಡ್ ಆಗಿದೆ. ಕಲರ್ ಆ್ಯಕ್ಚುಲಿ ಕಲರ್ ಹಾಕಬಾರ್ದು, ನ್ಯಾಚುರಲ್ಲೇ ಇದು ಚೆನ್ನಾಗಿರುತ್ತಲ್ಲ. ಇದು ಚೆಂದ ಕಾಣ್ತದೆ. ಇದಕ್ಕೆ ಕೆಲವು ಮ್ಯಾಂಗೋದಲ್ಲಿ ಇನ್ನೂ ಸಹ ಕಲರ್ ಜಾಸ್ತಿ ಬರ್ತದೆ. ಈಗ ಸೀಸನ್ ಆಗ್ತಾ ಬಂತಲ್ಲ. ಹಾಂ ಅದೇ. ಈಗ ಇಷ್ಟು ರೆಡಿ ಆಯಿತು. ಹೌದು. ಈಗ ಇದರ ಮೇಲೆ ಅದು ಕ್ರೀಮ್ ಹಾಕಲಿ. ಕ್ರೀಮ್ ರೆಡಿ ಮಾಡಿದ್ದು ಹಾಕಬೇಕಲ್ಲ? ಹೌದು. ಓಕೆ, ಕ್ರೀಮ್ ಅಂತ ರೆಡಿ ಇದೆ. ಫ್ರೀಸರಲ್ಲಿ ಇಟ್ಟು ಸ್ವಲ್ಪ ಗಟ್ಟಿ ಆಗಲಿಕ್ಕೆ. ಹೌದು. ಓಕೆ, ಈಗನೇ ಗಟ್ಟಿ ಆಗ್ತಾ ಬಂತು. ಹೌದು. ಇದನ್ನು ವಾಪಸ್ ಈಗ ಫ್ರೀಸರಲ್ಲಿ ವಾಪಸ್ ಫ್ರಿಜ್ಜರಲ್ಲಿ ಇಟ್ಟು ಮತ್ತೆ ಅದು 1-2 ಅವರ್ಸಲ್ಲಿ ಸೆಟ್ ಆಗ್ತದೆ. ನೀವು ಚೀಸ್ ಇಟ್ಟುಕೊಂಡ್ರೆ ಮನೆಯಲ್ಲಿ ಇದೊಂದು 10 ನಿಮಿಷದಲ್ಲಿ ಆಗ್ತದೆ ಎಲ್ಲ. ಹೌದು, ಇಲ್ಲಿ ಟೈಮ್ ತಗೊಳ್ಳೋದು ಚೀಸ್ ಮಾಡಿದ್ನ ಅಂದರೆ ರೆಡಿಮೇಡ್ ತಂದರೆ ಆಗ್ತಿತ್ತು, ಆದರೆ ತೋರಿಸ್ಲಿಕ್ಕೆ ಒಂದು ಮನೆಯಲ್ಲಿ ಮಾಡೋದು. ಒಂದೇ ಅಡುಗೆಯಲ್ಲಿ 2 ಚೀಸ್ ಕೂಡ ಹೇಗೆ ಮಾಡೋದು ನೋಡೋದು, ಕೇಕ್ ಕೂಡ ಹೇಗೆ ತಯಾರು ಮಾಡೋದು. ರೆಡಿ. ಓಕೆ, ಫೈನಲಿ ನಮ್ಮದು ಮಾವಿನಕಾಯಿದು ಚೀಸ್ ಕೇಕ್ ರೆಡಿಯಾಗಿದೆ. ಇದನ್ನು ಹೀಗೆ ನೋಡುವಾಗ ತಿನ್ನುವಂತ ಅನಿಸ್ತಾ ಉಂಟು, ಗಮ್ಮತ್ತಾಗಿ ಕಾಣ್ದುಂಟು. ನಾನಾದ್ರೆ ಮನೆಯಲ್ಲಾದರೆ ಹೀಗೆ ಸ್ವಲ್ಪ ಟೇಸ್ಟ್ ಎಲ್ಲ ನೋಡ್ತಿದ್ದೆ, ಆದರೆ ನೀವು ಈಗ ಬಿಡಲ್ಲ. ಇದನ್ನು ಸ್ವಲ್ಪ ಫ್ರೀಸರಲ್ಲಿ ಇಟ್ಟೆ ಟೇಸ್ಟ್ ನೋಡಬೇಕಲ್ಲ? ಹೌದು. ಓಕೆ, ಹಾಗಾದರೆ ಇದನ್ನು ಫ್ರೀಸರಲ್ಲಿ ಇಡಲಿಕ್ಕೆ. ಓಕೆ ಓಕೆ, ಗೌರಿ ಶರಣ ಮ್ಯಾಮ್ ಸಾಕಾಗಿರುವಂತಹ ಮ್ಯಾಂಗೋ ಚೀಸ್ ಕೇಕ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಹೊತ್ತು ಏನು ಫ್ರೀಸರಲ್ಲಿ ಇಡಬೇಕು ಅಂತ ಹೇಳಿದರೆ, ನಾನು ಇದನ್ನು ಫ್ರೀಸರಲ್ಲಿ ಇಟ್ಟು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮ್ಯಾಂಗೋ ಚೀಸ್ ಕೇಕ್ ತಯಾರಿಸುವ ವಿಧಾನ. ಮೊದಲು ಗಟ್ಟಿ ಹಾಲನ್ನು ಬಿಸಿ ಮಾಡಿಕೊಳ್ಳಿ. ಕುದಿ ಬರುವಾಗ ನಿಂಬೆ ರಸ ಹಾಕಿ ಕಲಸಿ. ಹಾಲು ಹೊಡೆದ ನಂತರ ಸೋಸಿಕೊಳ್ಳಿ. ನಂತರ ಬಿಸ್ಕೆಟ್ ಅನ್ನು ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಪುಡಿ ಮಾಡಿದ ಬಿಸ್ಕೆಟ್ ಅನ್ನು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ಬೆರೆಸಿಕೊಂಡು ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಒತ್ತಿಕೊಂಡು ಸೆಟ್ ಆಗಲು ಫ್ರಿಜ್ನಲ್ಲಿಡಿ. ಇನ್ನೊಂದೆಡೆ ಫ್ರೆಶ್ ಕ್ರೀಮ್ಗೆ ಸಕ್ಕರೆ ಪುಡಿ, ಹಾಲಿನ ಪುಡಿ ಹಾಕಿ ವಿಪ್ ಮಾಡಿಟ್ಟುಕೊಳ್ಳಿ. ತಯಾರಿಸಿದ ಪನೀರ್ಗೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್, ಮಾವಿನ ಹಣ್ಣು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ಬಿಸ್ಕೆಟ್ ಪುಡಿಯ ಮೇಲೆ ತಯಾರಿಸಿದ ಮಾವಿನ ಹಣ್ಣಿನ ಚೀಸ್ ಮಿಶ್ರಣವನ್ನು ಹರಡಿ ಮೇಲಿನಿಂದ ವಿಪ್ ಕ್ರೀಮ್ ಹಾಕಿ ಮಾವಿನ ಚೂರುಗಳನ್ನು ಹರಡಿ 10 ನಿಮಿಷ ಫ್ರೀಸರ್ನಲ್ಲಿ ಸೆಟ್ ಆಗಲು ಇಡಿ. ಈಗ ಸವಿಯಾದ ಮ್ಯಾಂಗೋ ಚೀಸ್ ಕೇಕ್ ಸವಿಯಲು ಸಿದ್ಧ. ಓಕೆ, ಮ್ಯಾಂಗೋ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಾಕಾಗಿತ್ತು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂದಾಲ್, ಸತ್ಯನಾರಾಯಣ ಸೋಸ್, ಮೇಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಇವಾಗ ಸ್ಪೆಷಲ್ ಆಗಿ ಒಂದು ಕೇಕ್ ಅಂತೂ ರೆಡಿ ಆಗ್ತಾ ಉಂಟು. ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಈಗ ಮಳೆಗಾಲ ಅಲ್ಲ, ಒಂದು ಹ್ಯುಮಿನಿಟಿ ಬೂಸ್ಟರ್, ಒಂದು ಮಕ್ಕಳಿಗೆ, ದೊಡ್ಡವರಿಗೆ, ಪ್ರಾಯದವರಿಗೆ ಎಲ್ರಿಗೂ ಆಗುವಂಥದ್ದು. ಮುಂಚೆ ನಾವು ಡೆಲಿವರಿ ಟೈಮಲ್ಲಿ ಎಲ್ಲ ಆದಾಗ ಮನೆಯಲ್ಲಿ ನನ್ನ ಅಮ್ಮ ಮಾಡಿಕೊಡೋದಿತ್ತು. ಓಕೆ,
ಅದೇ ಥರ ನಾನೀಗ ಒಂದು ಇಲ್ಲಿ ಆಮ್ಲದ್ದು ಒಂದು ಲೇಹ ಮಾಡಿ ತೋರಿಸ್ತೇನೆ. ಓಕೆ, ಅಂದರೆ ಈಗ ಏನು ಡೆಲಿವರಿ ಟೈಮಿಗೆ ಕೊಡುವಂಥದ್ದು? ಇಲ್ಲ, ಹಾಗೆ ಸಹ ಮಕ್ಕಳಿಗೆ ಸಹ ತಿನ್ನಲಿಕ್ಕೆ ಕೊಡ್ಬೋದು ಮಳೆಗಾಲದಲ್ಲಿ ಅಥವಾ ಯಾವ ಟೈಮಲ್ಲಿ. ಇಮ್ಯುನಿಟಿ ಬೂಸ್ಟರ್ ಇದು, ಶೀತ ಕಫ ಎಲ್ಲ ಆಗದ ಹಾಗೆ ದೊಡ್ಡವರು ಅಂಶ ಬರಲಿಕ್ಕೆ ಇದನ್ನು ಮಾಡ್ಬೋದು. ಅಂದರೆ ಹೆಸರು ಅಂತ ಹೇಳಿದ್ರೆ ಅದಕ್ಕೆ ಮರ್ತು ಹೋಯ್ತು. ಆಮ್ಲ ಲೇಹ. ಆಮ್ಲ ಲೇಹ, ನೆಲ್ಲಿಕಾಯಿದು. ನೆಲ್ಲಿಕಾಯಿ. ಓಕೆ, ನೆಲ್ಲಿಕಾಯಿ ಹೀಗೆ ಆರೋಗ್ಯಕ್ಕೆ ಒಳ್ಳೆಯದು. ಹೌದು, ವಿಟಮಿನ್ ಸಿ ಎಲ್ಲ ಇರ್ತದೆ. ಮತ್ತೆ ಇಲ್ಲಿ ಯೂಸ್ ಮಾಡುವಂಥ ಹರ್ಬ್ಸ್ ಎಲ್ಲ ನಿಮ್ಮ ಹೆಲ್ತಿಗೆ ರಿಲೇಟೆಡ್ ಆಗಿರ್ತದೆ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ? ಹಾಗಾದ್ರೆ ಓಕೆ, ಏನು ಬೇಕು ಸ್ಟಾರ್ಟ್? ಈಗ ನನಗೆ ಒಂದು ಕುಕ್ಕರ್ ಬೇಕಲ್ಲ. ಕುಕ್ಕರ್ ಅಂತೂ ರೆಡಿ ಉಂಟು. ನಾನು ಇಲ್ಲಿ ಒಂದು ತೋರಿಸ್ಲಿಕ್ಕೆ ಒಂದೀಗ ಒಂದು 10 ನೆಲ್ಲಿಕಾಯಿ ತಗೊಂಡಿದ್ದೇನೆ. ಓಕೆ ಓಕೆ, ನೀರು ಬೇಕು. ನೆಲ್ಲಿಕಾಯಿಯನ್ನು ಬೇಯಿಸುವುದಲ್ಲ ಹೇಗೆ? ಹೌದು, ಅಂದರೆ ಅದು ಹಾಗೆ ಸಹ ಕಟ್ ಮಾಡಿ ಮಾಡ್ಬೋದು, ಆದರೆ ಲೇಟ್ ಆಗ್ತದೆ. ಬೀಜ ತೆಗಿಬೇಕಾದ್ರೆ ಸಾಕು ಸಾಕು ಸಾಕಾ? ಸಾಕಾಗುತ್ತಾ? ಹೌದು, ಅದು ಇದರಲ್ಲೇ ಬೇಯ್ತದೆ. ಜಾಸ್ತಿ ನೀರು ಹಾಕಿದರೆ ಲೇಟ್ ಆಗ್ತದೆ. ಓಕೆ, ಅಂದರೆ ಇದು ಜಾಸ್ತಿ ಬೇಯಬೇಕು ಅಂತಿಲ್ವಾ ಹೇಗೆ? ಬೇಯ್ದ್ರೆ ಮತ್ತೆ ಸಹ ಅದು ಬೇಯಿಸ್ಲಿಕ್ಕೆ ಉಂಟು. ಹೌದು, ಒಂದು ಇದು ನಮಗೆ ಬೀಜ ತೆಗಿಲಿಕ್ಕೆ ಆಗುವ ಹಾಗೆ ಹೌದು, ಒಂದು 3 ವಿಸಿಲ್ ಬರಬೇಕು. ಅದು ಆಚೆಗೆ ಇಡ್ಬೋದಾ? ನಾನು ಇಲ್ಲಿ ಸ್ಪೈಸಸ್ ಎಲ್ಲ ಹೌದು, ನಾನು ಇದನ್ನು ರೆಡಿ ಮಾಡ್ಕೊಳ್ತೇನೆ. ನನಗೆ ಇಲ್ಲಿ ಒಂದು ಪ್ಯಾನ್ ಬೇಕು. ಅಂದರೆ ಟೈಮ್ ವೇಸ್ಟ್ ಮಾಡಬೇಕು. ಹೌದು, ಬೇಗ ಆಗ್ತದೆ ಅಂತೇಳಿ. ಹೌದು, ಇದು 2 ಹಿಪ್ಪಲಿ ಹಾಕಿದ್ದೇನೆ. ಅಂದರೆ ಅದೆಂತ ಹಿಪ್ಪಲಿ ಅಂತೇಳಿ? ಅಂದರೆ ಅದು ಎಂತ ಅದು? ಇದು ಹಿಪ್ಪಲಿ ಅಂತೇಳಿ. ಹೌದು, ನಿಮಗೆ ಇದೆಲ್ಲ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ. ಅಂದರೆ ಅದು ಏನು ಗಿಡಮೂಲಿಕೆಗಳು? ಗಿಡಮೂಲಿಕೆಗಳು. ಓಕೆ, ಹಿಪ್ಪಲಿ ಆಯುರ್ವೇದಿಕ್ ಇದರಲ್ಲಿ ಸಿಗುತ್ತಲ್ಲ? ಅದು ಗ್ರಂಥಿ ಅಂಗಡಿ ಹೇಳ್ತಾರಲ್ಲ, ಅಲ್ಲಿ ಸಿಗ್ತದೆ. ಮತ್ತೆ ಇದು ಪೆಪ್ಪರು. ಇದು ಒಂದು ನಾನೀಗ ಸ್ವಲ್ಪ ಮಾಡೋದ್ರಿಂದ ಇದಕ್ಕೆ ಸರಿಯಾಗಿ ಹಾಕ್ತಿದ್ದೇನೆ. ಈಗ ಒಂದು ಸ್ಪೂನ್ ಅಷ್ಟು. ಹೌದು, ಇದು ಮತ್ತೆ ಇದು ಜೀರಿಗೆ. ಹೌದು, ಇದು ಒಂದು ಹಾಫ್ ಸ್ಪೂನ್ ಅಷ್ಟು. ಎಲ್ಲ ನೋಡಿ, ನೀವು ಸ್ಪೂನ್ ನಿಮ್ಮ ಅದು ಅಡಿಗೆ ಅಲ್ಲ, ನಮಗೆ ಎಷ್ಟು ಅಂತ ಗೊತ್ತಾಗ್ತದೆ. ಹೌದು, ಇದು ಒಂದು ಸ್ಪೂನ್ ಅಷ್ಟು. ಇದು ಬಡೆ ಶೇಪ್. ಹೌದು. ಮತ್ತೆ ಇದು ಏಲಕ್ಕಿ. ಇದು ಒಂದು 5-6. ಹಾಗೆ ಹಾಕ್ತಿದ್ರಾ? ಇಡೀ ಹಾಕ್ತದೆ. ಅಂದರೆ ಅದನ್ನು ಲಾಸ್ಟಿಗೆ ಮಿಕ್ಸ್ ಮಾಡಲಿ ಉಂಟಾ? ಪೌಡರ್ ಮಾಡಲಿ. ಹೌದು, ಇದು ಸ್ಟಾರ್ ಅನಿ ಅಂತ ಹೇಳ್ತಾರೆ. ಏನು ಇದು ಗರಂ ಮಸಾಲೆ? ಗರಂ ಮಸಾಲೆಯಲ್ಲಿ ಹಾಕ್ತಾರಲ್ಲ ಅದು. ಇದು ನಟ್ ಮಗ್ ಅಂತ ಹೇಳ್ತಾರೆ, ಅದು ನಟ್ ಮಗ್. ಇದು ಓಕೆ, ಗರಂ ಮಸಾಲೆ ಇದೆಲ್ಲ ಒಟ್ಟಿಗೆ ಸಿಗುತ್ತಲ್ಲ? ಹೌದು, ನಟ್ ಮಗ್. ಮತ್ತೆ ಇದು ತೇಜ್ ಪತ್ತ ಅಂತ ಹೇಳ್ತಾರೆ. ತೇಜ್ ಪತ್ತ ನೋಡಿ, ನನ್ನ ಹೆಸರೇ ಅದರಲ್ಲಿ ಉಂಟು ನೋಡಿ. ನಿಮ್ಮ ಹೆಸರು? ಒಂದು ತೇಜು, ಅದಕ್ಕೆ ತೇಜ್ ಪತ್ತ. ಓಕೆ, ಅದು ಕನ್ನಡದಲ್ಲಿ ಇದಕ್ಕೆ ಬೇರೆ ಏನೋ ಉಂಟು, ಹಾಕೋದು. ಮತ್ತು ಇದು ಚಕ್ಕೆ. ಹೌದು, ಚಕ್ಕೆ. ಮತ್ತು ಅದು ಒಂದು ಇದು ಸಿಗ್ತದೆ, ಇದು ಅದರದ್ದು ಫ್ಲವರ್ ಇದಕ್ಕೆ ಹೇಳ್ತಾರೆ. ಇದು ಚಕ್ಕೆ. ಇದು ಚಕ್ಕೆ. ಇದು ಒಂದು ಸಣ್ಣ ತುಂಡು ಚಕ್ಕೆ. ಅದನ್ನು ಇದೆಲ್ಲ ಈ ಒಗ್ಗರಣೆ ನೀವು ಬಿರಿಯಾನಿ ಮಸಾಲೆ ಮಾಡ್ತೀರಲ್ಲ, ಸಿಗುತ್ತಲ್ಲ? ಹೌದು, ಇದು ಒಣಶುಂಠಿ ಪೌಡರು. ಒಣಶುಂಠಿ ಪೌಡರು. ನೀವು ಹಸಿ ಶುಂಠಿ ಸಹ ಹಾಕೊಳ್ಬೋದು, ಆದರೆ ಒಣಶುಂಠಿಯ ಪೌಡರ್ ಹಾಕಿದರೆ ಸ್ವಲ್ಪ ಬೇಗ ಆಗ್ತದೆ ಅಂತ. ಮತ್ತೆ ಇದು ನಾನು ಮತ್ತೆ ಯೂಸ್ ಮಾಡ್ಕೊಳ್ತೇನೆ. ಹೌದು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದರೆ ಸಾಕದು, ಪೌಡರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಷ್ಟೇ, ಜಾಸ್ತಿ ಬೇಡ. ಇದು ವಿಸಿಲ್ ಬರಬೇಕಾ? ವಿಸಿಲ್ ಬರಬೇಕು. 3 ವಿಸಿಲ್ ಆದರೂ ಬರಬೇಕು, 1, 2 ಅಥವಾ 3 ವಿಸಿಲ್. ಆಯ್ತು, ಇದು ಸಾಕಾಗುತ್ತಾ? ಒಂದು ಪ್ಲೇಟ್ ಕೊಡಿ, ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕಲಿಕ್ಕೆ. ಇದನ್ನು ಈಗ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಹೌದು. ಓಕೆ, ಆಲ್ಮೋಸ್ಟ್ ವಿಸಿಲ್ ಎಲ್ಲ ಹಾಗೆ ರೆಡಿ ಆಗಿದೆ. ಈಗ ಆರುವ ತನಕ ಈಗ ಏನು ನಾವು ಇದನ್ನು ಪೌಡರ್ ಮಾಡಲಿಕ್ಕೆ ಮಿಕ್ಸಿ ಬೇಕಲ್ಲ? ಓಕೆ, ಒಳ್ಳೆ ಪೌಡರ್ ಆಗಬೇಕು. ಓಕೆ, ಅಡಿಗೆಗೆಲ್ಲ ಹೆಲ್ಪ್ ಮಾಡ್ತಿದ್ರಾ ಮನೆಯವರೆಲ್ಲ ನಿಮಗೆ? ಖಾಲಿ ಮಾಡಲಿಕ್ಕೆ ಮಾತ್ರ ಅಲ್ಲ. ಓಕೆ, ಆಲ್ಮೋಸ್ಟ್ ಮಿಕ್ಸರ್ ರೆಡಿ ಆಗಿದೆಲ್ಲ? ಹೌದು. ಓಕೆ, ಸಾಕಲ್ಲ? ಸಾಕು. ಈಗ ನೋಡಿ, ಗರಂ ಮಸಾಲೆ ಹಾಗೆ ಪರಿಮಳ ಬರ್ತದೆ, ಗರಂ. ಓಕೆ, ಈಗ ನಾವು ಇದನ್ನು ಓಪನ್ ಮಾಡುವ. ಓಪನ್ ಮಾಡಿ ಇದನ್ನು ಒಂದು ಇದಕ್ಕೆ ಕೈ ನೋಡಿ, ಹಾಗೆ ನೋಡಿ, ಬೀಜದಿಂದ ಬಿಟ್ಟಿದೆಲ್ಲ. ನೆಲ್ಲಿಕಾಯಿ ನೋಡಿ, ಇದು ಬೀಜ ನೋಡಿ, ಈಗ ಹಾಗೆ ಹೇಗೆ ಓಪನ್ ಆಗಿದೆ ಅಂತ.
ಇದು ನಾನು ಜಾಸ್ತಿ ನೀರು ಹಾಕುದಿಲ್ಲ ಹೇಳಿದರೆ, ಇದರಲ್ಲಿ ಇದ್ದದ್ದು ಸತ್ವ ಎಲ್ಲ ನೀರಲ್ಲಿ ಹೋಗ್ತದೆ, ಮತ್ತೆ ನೀರು ಬಿಸಾಡಬೇಕಾಗ್ತದೆ. ಮತ್ತೆ ಇದು ಇದ್ದದನ್ನು ನಾನೀಗ ಯೂಸ್ ಮಾಡ್ಕೊಳ್ತೇನೆ ಈ ನೀರನ್ನು. ಹೌದೌದು, ಹಾಗಾಗಿ ವೇಸ್ಟ್ ಆಗೋದಿಲ್ಲ. ಇದರದ್ದು ವಿಟಮಿನ್ಸ್ ಇದೆಲ್ಲ ನೀರಲ್ಲಿ ಇರ್ತದಲ್ಲ, ಹಾಗೆ. ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಉಂಟಲ್ಲ, ಸಿಹಿ ಇರುತ್ತಲ್ಲ, ನಮಗೆ ಚಿಕ್ಕಲ್ಲಿರುವಾಗ ಅದಕ್ಕೋಸ್ಕರವೇ ತಿನ್ನೋದಿತ್ತು. ಬಿಸಿಂಟು ಬೀಜ ತೆಗೆದಿಟ್ಟದಂತ ನೆಲ್ಲಿಕಾಯಿ, ಅದಕ್ಕೋಸ್ಕರ ನಾವು ಅದನ್ನು ಬೇಯಿಸ್ಕೊಳ್ಳೋದಲ್ಲ. ಈಗ ಇದನ್ನು ಹಾಕಿ ಮಿಕ್ಸಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಅದರೊಟ್ಟಿಗೆ ಇದು ಸ್ವಲ್ಪ ತುಳಸಿದು ಎಲೆ ಉಂಟಲ್ಲ, ಅದು ಹಾಕಬೇಕು. ಅಲ್ಲ, ಅದು ಮೆಡಿಕಲ್ ವ್ಯಾಲ್ಯೂ ಇದು. ಶೀತ ಕಫ ಥಂಡಿ ಎಲ್ಲ ಆಗದ ಹಾಗೆ, ಅದಕ್ಕೋಸ್ಕರ ಇದು ಒಂದು 15 ಎಳೆ ಎಸಲಷ್ಟು ಹಾಕಿದ್ದೇನೆ ನಾನು. ಬೇಡ ನೀರು ಬೇಡ, ನೀರು ನಾವು ಬೇಕಾದರೆ ಇದರದ್ದೇ ನೀರು ಇಟ್ಟಿದ್ದೇನೆ ಸ್ವಲ್ಪ, ಇದನ್ನು ಸ್ವಲ್ಪ ಹಾಕಿದರೆ ಆಯ್ತು, ಸಾಕಲ್ಲ. ಸಾಕಲ್ಲ, ಸಾಕು. ಆಲ್ಮೋಸ್ಟ್ ಮಿಕ್ಸಿ ಆಗಿದೆಲ್ಲ, ತುಳಸಿ ಮತ್ತು ನಮ್ಮ ನೆಲ್ಲಿಕಾಯಿ. ಹೌದು, ಮತ್ತೆ ಈಗ ಒಂದು ನನಗೆ ನಾವು ಆವಾಗಲೇ ಯೂಸ್ ಮಾಡಿದಂಥ ನನಗೆ ತುಪ್ಪ ಬೇಕಾ? ಯಾವ ತುಪ್ಪ ಇದು? KC ಶುದ್ಧ ಹಸುವಿನ ತುಪ್ಪ. ಒಳ್ಳೆದಿದೆ. ಹೌದು, ಎಷ್ಟು? 2 ಸ್ಪೂನ್ ಹಾಕಿ. ಓಕೆ, ಈಗ ಇದನ್ನು ತುಪ್ಪ ಸ್ವಲ್ಪ ಬಿಸಿ ಆಗುವಾಗ ಇದು ನಾವು ಮಾಡಿಟ್ಟದನ್ನು ಇದರಲ್ಲಿ ಹಾಕಬೇಕು. ನೆಲ್ಲಿಕಾಯಿ ಮತ್ತು ತುಳಸಿ ಎಲ್ಲ. ಹೌದು, ಇದನ್ನು ಈಗ ಸ್ವಲ್ಪ ನೀರಿದು ಅಂಶ ಇದರಲ್ಲಿ ಇರ್ತದಲ್ಲ, ಅಂದರೆ ಇದನ್ನು ನೀವು ಸ್ಟೋರ್ ಮಾಡಿ ಒಂದು 4-5 ತಿಂಗಳ ತನಕ. ಹೌದು, ಇದು ಮತ್ತೆ ಸ್ವಲ್ಪ ಇದು ಹೀಟ್ ಅಂತ ಹೇಳ್ತಾರೆ ಎಲ್ಲ, ಇದು ಮಸಾಲೆದು ಇದು ಹಾಕುವಾಗ ಮಕ್ಕಳಿಗೆ 1 ಸ್ಪೂನು ಅಥವಾ ದೊಡ್ಡವರು ಕೂಡ 1 ಸ್ಪೂನ್ ತೆಕ್ಕೊಂಡು ಮತ್ತೆ 1 ಗ್ಲಾಸ್ ಹಾಲು ಕುಡಿಬೇಕು. ಜಾಸ್ತಿ ತಿನ್ಲಿಕ್ಕಿಲ್ಲ, ಬಾಯಿಗೆ ರುಚಿ ಆಗ್ತದೆ ಹೇಳಿ ತಿನ್ನೋದಲ್ಲ ಇದು. ಇದು ಮೆಡಿಕಲ್, ಇದು ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲಿಗೆ ಇದನ್ನು ತಗೊಳ್ಳೋದು. ಆ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತೀರಲ್ಲ, ಹಾಗೆ. ಇದು ಹೇಗೆ ಅಂದರೆ ನಿಮ್ಮ ಮನೆಯಲ್ಲೆಲ್ಲ ನಿಮ್ಮ ಅಮ್ಮನವರೆಲ್ಲ ಈ ಥರ ಮಾಡ್ತಿದ್ರೆ ಅದ? ಹೌದು, ನನ್ನ ಅಮ್ಮ ನಮಗೆ ಇದು ಡೆಲಿವರಿ ಟೈಮಲ್ಲಿ ಇದನ್ನು ಮತ್ತೆ ನಮ್ಮ ಮಕ್ಕಳಿಗೆ ಚಿಕ್ಕಲ್ಲಿರಬೇಕಾದ್ರೆ ಮಾಡಿಕೊಡ್ತಿದ್ರು. ಮತ್ತು ಇದೇ ಥರ ನೀರುಳ್ಳಿಯಲ್ಲಿ ಸಹ ಮಾಡಿಕೊಡ್ತಿದ್ರು. ನೀರುಳ್ಳಿ ಸಹ ಅದು ಮೆಡಿಕಲ್ ವ್ಯಾಲ್ಯೂ ಉಂಟಲ್ಲ, ಅದನ್ನು ಸಹ ಹೀಗೆ ಸ್ವಲ್ಪ ಹುರಿದು ಫ್ರೈ ಮಾಡಿ ಅದನ್ನು ಪೇಸ್ಟ್ ಮಾಡಿ ಮತ್ತೆ ನಮ್ಮ ಒಬ್ಬರು ಅಡಿಗೆ ಹೀಗೆ ನಮ್ಮ ರುಚಿಯಲ್ಲಿ ಈರುಳ್ಳಿ ಕೂಡ ಮಾಡಿದ್ರು. ಸೇಮ್ ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮರದ್ದು ಅಂತ ಹೇಳ್ತಾರೆ. ಎಂತ ಮರದು? ಬಾಣ್ತಿ ಮರದು ಅಂತ ಏನು ಹೇಳ್ತಾರೆ. ಹೌದು, ನೋಡಿ ಇದು ನೀರೆಲ್ಲ ಹೋಗ್ತಾ ಅಂತ ಸ್ವಲ್ಪ ಲೈಟ್ ಇದರಲ್ಲಿ ಸ್ವಲ್ಪ ಹಾಂ. ಈಗ ಖರ್ಜೂರ ಓಕೆ, ಖರ್ಜೂರವನ್ನು ಹಾಗೆ ನೀವು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ? ಹೌದು, ನಾನು ಇದನ್ನು ಪೇಸ್ಟ್ ಮಾಡಿ ತಂದಿದ್ದೆ. ಪೇಸ್ಟ್ ಮಾಡ್ಕೊಂಡಿದ್ದೀರಿ? ಹೌದು, ನೀವು ಸಹ ಪೇಸ್ಟ್ ಮಾಡಿದರೆ ಬೇಗ ಆಗ್ತದೆ. ಅದು ಬೀಜ ತೆಗೆದು ಪೇಸ್ಟ್ ಮಾಡಿ ಎಲ್ಲವನ್ನು ಹೀಗೆ ಡ್ರೈ ಆಗಿ ಇಟ್ಕೊಳ್ಬೇಕಾ? ಹೌದು, ಸ್ವಲ್ಪ ಕೂಡ ನೀರಂಶ ಇರಬಾರ್ದು. ಇದು ತುಂಬ ಸಮಯ ಇಡ್ಬೋದು. ಹೌದು, ಸ್ವಲ್ಪ ಲೆಂತಿ ಪ್ರೊಸೀಜರ್. ಹೌದು, ಆದರೆ ಇದು ಈ ಥರ ಆರೋಗ್ಯಕ್ಕೆ ಮಾಡುವಾಗ ಜಾಗರೂಕತೆಯಿಂದ ನಿಧಾನಕ್ಕೆ ಮಾಡಿದರೆ ಒಳ್ಳೆಯದು. ಹೌದು, ಪೇಷನ್ಸ್ ಬೇಕು. ಮತ್ತು ತಿಂಡಿ ಸಹ ಅಮ್ಮ ಬೇಕರಿಯಿಂದ ತರಿಸ್ಕೊಡ್ತಿರ್ಲಿಲ್ಲ. ಆಗ ಬೇಕರಿ ಸಹ ಇರಲಿಲ್ಲ. ಬ್ರೆಡ್ ಅಂತ ಹೇಳಿದರೆ ಆಗ ಹುಷಾರಿಲ್ಲದವರಿಗೆ ಮಾತ್ರ ಬ್ರೆಡ್ ಕೊಡೋದು. ಇವಾಗ ನೋಡಿ, ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಎಲ್ಲರೂ ಆರೋಗ್ಯವಾಗಿರುತ್ತೆ ನೋಡಿ. ಎಷ್ಟೋ ವರ್ಷ ಆದರೂ ಕೂಡ ಕೆಲಸ ಮಾಡ್ಕೊಂಡು ತೋಟಕ್ಕೆಲ್ಲ ಮಾಡ್ಕೊಂಡು. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡುವ. ಹೌದು, ಇದು 1 ಕಪ್ಪಷ್ಟು ಬೆಲ್ಲ. ಬೆಲ್ಲ ಸಹ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಆಗ್ತದೆ. ಬೆಲ್ಲ ಹಾಕಿದಾಗ ಸ್ವಲ್ಪ ನೀರು ಬರುತ್ತಲ್ಲ? ನೀರು ಬಿಡ್ತದೆ. ಮತ್ತೆ ಅದು ನೀರಂಶ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಯಾವಾಗ ಗ್ರೀನ್ ಇತ್ತು, ಇವಾಗ ಚೇಂಜ್ ಆಗ್ತದೆ. ಮತ್ತು ಲಾಸ್ಟಿಗೆ ಅದು ಬ್ಲ್ಯಾಕ್, ಸ್ವಲ್ಪ ಬ್ರೌನಿಶ್ ಬ್ಲ್ಯಾಕಲ್ಲಿ ಬರ್ತದೆ. ಇದನ್ನೆಲ್ಲ ಒಂದು ಬರಣಿಯಲ್ಲೆಲ್ಲ ಹಾಕಿಟ್ರೆ ಹೌದು. ಇದು ಸ್ವಲ್ಪ ನೀರಿದ ಅಂಶ ಹೋಗಬೇಕು, ಗಟ್ಟಿಯಾಗಬೇಕು. ಹೌದು,
ನಮಗೆ ಇದು ಶಾಲೆಯಿಂದ ಬಂದ ಮೇಲೆ ಸಂಜೆ ಕಾಫಿ ತಿಂಡಿ ಆದ್ರ ಮೇಲೆ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಅಮ್ಮ 1 ಸ್ಪೂನ್ ಕೊಟ್ಟು 1 ಗ್ಲಾಸ್ ಹಾಲು ಕೊಡ್ತಿದ್ರು. ಈ ಥರ ಇದನ್ನೆಲ್ಲ ರೆಡಿ ಮಾಡಿದ್ದೀರಾ? ಹೌದು. ಓಕೆ, ಡ್ರೈ ಆಯಿತು. ಆಲ್ಮೋಸ್ಟ್ ರೆಡಿ ಅಲ್ಲ? ಅಲ್ಲ, ಇನ್ನು ಅದಕ್ಕೆ ಪೌಡರ್ ಹಾಕಬೇಕು. ಇನ್ನೂ ಸ್ವಲ್ಪ ಅದು ತಿಕ್ ಬರ್ತದೆ. ಬರಬೇಕಲ್ಲ. ನೆಲ್ಲಿಕಾಯಿ ಅಂತ ಗೊತ್ತೇ ಆಗಲ್ಲ. ಹಾಂ, ಅವು ಯಾವ ಈ ಥರ ಅಡುಗೆ ಮಾಡಿದಾಗ ಯಾವುದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಲಿ. ಇದಕ್ಕೆ ಇನ್ನೊಂದು ಸ್ಪೂನು ತುಪ್ಪ ಹಾಕಿದ್ದೀವಿ. ತುಪ್ಪ ಹಾಕ್ಬೇಕಾ? ಹೌದು. ಸಾಕಾ? ಹಾಂ, ಸಾಕು 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 ಸಾಕು. ಪರಿಮಳ ಕೂಡ ಹಾಗೆ ಬರ್ತಾ ಉಂಟಲ್ಲ, ಚೆನ್ನಾಗಿ ಬರ್ತಾ. ಹೌದು ಅಲ್ವಾ, ಅದು ಹಾಗೆ. ಹೀಗೆ ಇದು ಕೆಳಗೆ ತಳ ಬಿಡುವಾಗ ಆಯಿತು ಅಂತೇಳಿ, ರೆಡಿ ಆಯಿತು ಅಂತೇಳಿ. ಹಾಂ, ಸ್ವಲ್ಪ ಸ್ಲೋ ಮಾಡಿ. ಇನ್ನು ನಾವಿಲ್ಲಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಪೌಡರು, ಇದನ್ನು ಹಾಕಲಿಕ್ಕೆ. ಓಕೆ, ನೋಡ್ಕೊಂಡು ಹಾಕೊಳ್ಬೇಕಲ್ಲ? ಹಾಂ, ಸರಿ ಮಿಕ್ಸ್ ಹಾಕಿದೆ. ನೀವು ಮಾಡ್ತೀರಾ? ನಾವು ಮನೇಲಿ ಈ ಥರ ಅಮ್ಮನಿಗೆ ಹೇಳಬೇಕು, ಟ್ರೈ ಮಾಡಲಿ. ಹೌದಾ? ಹಾಗಾದ್ರೆ ಇಲ್ಲಿ ಮಾಡಿ. ಅಮ್ಮನವರೆಲ್ಲ ಇದು ಮಾಡಿ. ಏನು ನೀವು ರೀಲ್ಸ್ಲಿ ಹೇಳ್ತಾ ಇದ್ದೀರಾ? ಹೌದು. ಸುಮ್ಮನೆ ನಿಂತ್ಕೊಂಡು ನೋಡೋದು ಬೇಡ ಅಂತ ಹೇಳಿ. ಅಲ್ಲ, ನಿಮಗೆ ಗೊತ್ತಿಲ್ಲ ಹೇಳಿದ್ರಲ್ಲ, ಮತ್ತೆ ಹುಡುಗಿ ಸಿಗಬೇಕಲ್ಲ ನಿಮಗೆ. ಓಕೆ, ಮತ್ತೆ ನೆನ್ಪು ಮಾಡ್ಕೊಳ್ಳಿ ನನ್ನದು, ಆಯಿತಾ? ಎಲ್ಲ ಅಡುಗೆ ಕಲ್ತಾದ್ರ ಮೇಲೆ, ಹುಡುಗಿ ಸಿಕ್ಕಿದ್ರ ಮೇಲೆ ಓಕೆ. ಒಂದು ನಮ್ಮ ಮದುವೆಗೆ ಕರೀರಿ ಮತ್ತೆ. ಗೌರಿ ಶೆಣೈ ಮೇಡಮ್ ಇದ್ರು. ಹೌದು, ಅವರು ನನಗೆ ಅಡುಗೆ ಕಲಿಸಿದ್ದು. ಅಡಿಕೆ ತಿರುಗಿಸ್ಲಿಕ್ಕೆ ಮಾತ್ರ ಹೇಳಿಕೊಟ್ರು. ಹೌದು, ಇಲ್ಲ ಮನೆಗೆ ಬನ್ನಿ, ಎಲ್ಲ ನಿಮ್ಮ ಹತ್ರವೇ ಮಾಡಿಸಿ ಕಲಿಸ್ತೇನೆ. ಹೌದಲ್ಲ? ಈಗ ಅದಕ್ಕೆ ಇದು ಜೇನುತುಪ್ಪ ಉಂಟಲ್ಲ, ಇದನ್ನು ಬಿಸಿ ಮಾಡಬಾರ್ದು. ಇದು ಆಫ್ ಮಾಡಿದ ಮೇಲೆ ಇದಕ್ಕೆ ಜೇನುತುಪ್ಪ ಹಾಕಬೇಕು. ಶುದ್ಧ ಜೇನುತುಪ್ಪ ಇದು. ಇದಂತೂ ನಿಜವಾಗ್ಲೂ ಇದನ್ನು 1 ಸ್ಪೂನ್ ದಿವಸಕ್ಕೆ ತಿಂದರೆ ಆರೋಗ್ಯ ಅಂತ ಚೆನ್ನಾಗಿರ್ಬೋದಲ್ಲ? ಹೌದು, ತಂದರುಸ್ತಾಗಿರ್ತೀರಿ ನೀವು. ಮತ್ತೆ ನಿಮಗೆ ಡಾಕ್ಟ್ರ್ ಬೇಡ. ನಿಜವಾಗ್ಲೂ ಅಂತೂ ಸಾಕಾಗಿ ಕಾಣ್ತಾ ಉಂಟು ಮಾತ್ರ. ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಅಂತ ಆವಾಗಲೇ ರೆಡಿ ಮಾಡಿಟ್ಟಿದೆ. ಹೌದು, ನೀವು ಕಾಯ್ತಾ ಇದ್ರಿಲ್ಲ ಆಗಿಂದ. ಓಕೆ, ರೆಡಿ. ಓಕೆ, ಏನು ಬಿಸಿ ಬಿಸಿಯಾದಂತಹ ಲೇಹ, ಆಮ್ಲ ಲೇಹ ಅಲ್ಲ? ಸಾಕಾಗಿ ಉಂಟು ಮಾತ್ರ. ನೆಲ್ಲಿಕಾಯಿ ಲೇಹ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೆ ಈ ಥರ ಮಾಡಿ ರೆಡಿ ಮಾಡಿಟ್ಟಿದೆ ಗಮ್ಮತ್ತಾಗಿ ಒಂದು 2-3 ತಿಂಗಳೆಲ್ಲ ತಿನ್ಬೋದಲ್ಲ? ಹೌದು, ಸಾಕಾಗಿ ಉಂಟು. ಇದು ಬಾಣಂತಿ ಟೈಮ್ ಎಲ್ಲ ಕೊಡುವಂಥದ್ದಲ್ಲ? ಇಲ್ಲ, ಮಕ್ಕಳಿಗೆ ಕೂಡ ಕೊಡ್ಬೋದು. ಮತ್ತೆ ದೊಡ್ಡವ್ರ ಸಹ ಪೌಷ್ಟಿಕಾಂಶ ಅಂಶ ಜಾಸ್ತಿ ಆಗಲಿಕ್ಕೆ. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ, ಗೌರಿ ಶೆಣೈ ಮ್ಯಾಮ್ ಸಾಕಾಗಿರುವಂತಹ ಲೇಹ ಆಮ್ಲ ರೆಡಿ ಮಾಡಿ ಕೊಡ್ತಾರೆ. ಘಮ ಏನು ತುಪ್ಪ ಎಲ್ಲ ಹಾಕಿ ಗಮ್ಮಂತ ಬರ್ತಾ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಮ್ಲ ಲೇಹ ತಯಾರಿಸುವ ವಿಧಾನ. ಮೊದಲು ಬೆಟ್ಟದ ನೆಲ್ಲಿಕಾಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ತಣ್ಣಗಾದ ನಂತರ ಬೀಜವನ್ನು ಬೇರ್ಪಡಿಸಿ. ಇನ್ನೊಂದೆಡೆ 2 ಇಪ್ಲಿ, 1 ಚಮಚ ಕರಿಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚ ಬಡೆಸೊಪ್ಪು, 5ರಿಂದ 6 ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಜಾಯಿಕಾಯಿ, 2 ಪುಲಾವ್ ಎಲೆ, 1 ಇಂಚ್ ಚಕ್ಕೆ, ಅರ್ಧ ಚಮಚದಷ್ಟು ಒಣಶುಂಠಿ ಪುಡಿ ಎಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಿ. ನೆಲ್ಲಿಕಾಯನ್ನು ತುಳಸಿ ಎಲೆಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿದ ಮಿಶ್ರಣವನ್ನು ಹಾಕಿ ನೀರು ಆವಿಯಾಗುವವರೆಗೂ ಹುರಿಯಿರಿ. ಬಳಿಕ ಖರ್ಜೂರದ ಪೇಸ್ಟ್ ಹಾಕಿ ಬೆರೆಸುತ್ತಾ ಹುರಿಯಿರಿ. ಆನಂತರ ಅರ್ಧ ಕಪ್ ಬೆಲ್ಲ ಹಾಕಿ ಪಾಕ ಬರುವವರೆಗೂ ಹುರಿಯುತ್ತಾ ಬೇಯಿಸಿ. ಆ ಬಳಿಕ ಸ್ವಲ್ಪ ತುಪ್ಪ, ತಯಾರಿಸಿದ ಪುಡಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಬೆಂಕಿ ಆರಿಸಿದ ನಂತರ 2 ಚಮಚದಷ್ಟು ಜೇನುತುಪ್ಪ ಹಾಕಿ ಬೆರೆಸಿ. ಈಗ ಆರೋಗ್ಯಕರವಾದ ಆಮ್ಲ ಲೇಹ್ಯ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಸ್ಪೆಷಲ್ ಆಗಿ ಪೌಷ್ಟಿಕಾಂಶದ ಅಡುಗೆ ಅಂತ ಹೇಳ್ಬೋದು ಎರಡು ಕೂಡ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ ಇದು ತಿನ್ನಿ. ಇದು ಸ್ವಲ್ಪ ಲೈಟ್ ಖಾರ ಇರ್ತದೆ, ಮತ್ತೆ ಇದು ಸಿಹಿ. ಓಕೆ, ತಗೊಳ್ಳಿ. ಏನು ಇದು ಜಾಸ್ತಿ ತಗೊಳ್ಬೋದು. ಆಮ್ಲಲ್ಲ ಎಂತ ಹೇಳಿ? ಇದು ಆಮ್ಲ ಲೇಹ. ಆಮ್ಲ ಲೇಹ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಏನು ಅಷ್ಟು ಇದಿಲ್ಲ, ಬಿಸಿಲ್ಲ. ಚೆನ್ನಾಗಿ ಉಂಟು ಇದು. ನೀವು ಹೇಳಿದಾಗೆ ಪಕ್ಕ ಏನು ಇದನ್ನೆಲ್ಲ ತಿಂದರೆ ನಾವು ಇಂಗ್ಲೀಷ್ ಮದ್ದೆಲ್ಲ ತಗೊಳ್ಬೇಕು ಅಂದಿಲ್ಲ. ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಉಂಟಲ್ಲ? ಹೌದು. ನಾರ್ಮಲ್ ಆಗಿ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗ್ಬೋದು ಈ ಥರ ಎಲ್ಲ ಇದನ್ನೆಲ್ಲ. ಓಕೆ, ಇದನ್ನಂತ ನಾನು ಮತ್ತೆ ಫುಲ್ಲು ಖಾಲಿ ಮಾಡಲಿಕ್ಕೆ ಆಗಲ್ಲ. ದಿವಸಕ್ಕೆ ಸ್ವಲ್ಪ ತಗೊಳ್ಬೇಕಲ್ಲ?
ಈಗ ಕೇಕ್ ಅಲ್ಲ, ಹೌದು, ಅಡಿಯಿಂದ ತೆಗಿಬೇಕು. ಅಡಿಯಿಂದ ತೆಗಿಬೇಕು. ಹೌದು, ಅದು ಬಿಸ್ಕಿಟ್ ಇದು ಬರಬೇಕು. ಬಿಸ್ಕೆಟ್ ಬರಬೇಕು. ಹಾಂ, ಈಗಂತೂ ಸಾಕಾಗ ಉಂಟು. ಇದು ಈ ಥರ ಎಲ್ಲ ಉಂಟಲ್ಲ, ಎರಡನ್ನೂ ನಾನೇ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಬಿಸ್ಕೆಟ್ ಹಾಕಿದಂದ್ರೆ ಗೊತ್ತೇ ಆಗಲ್ಲ ನಾವು ನಾರ್ಮಲಾಗಿ ಈ ಥರ ಇದು ಕೇಕ್ ಮಾಡುವಾಗ. ನಾವೀಗ ಬರ್ತ್ಡೇಗೆಲ್ಲ ಕೇಕ್ ಎಲ್ಲ ಹೊರಗಡೆಯಿಂದ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ತಿನ್ಬೋದು. ಚೆನ್ನಾಗಿ ಬಂದಿದೆ ಮ್ಯಾಮ್. ಅದು ಮ್ಯಾಂಗೋ ಇದು ಏನು ಬಿಸ್ಕೆಟ್ ಕೇಕ್ ಅಲ್ಲ, ಮ್ಯಾಂಗೋ ಬಿಸ್ಕೆಟ್ ಕೇಕ್, ಚೀಸ್ ಕೇಕ್. ಓಕೆ, ಎರಡೂ ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲಿ ಇದಂತೂ ಫಸ್ಟ್ ಕ್ಲಾಸ್ ಆಗಿದೆ. ನಾರ್ಮಲಾಗಿ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ? ಎರಡು ಡಿಶ್ ಕೂಡ ಚೆನ್ನಾಗಿ ಮಾಡಿದ್ದೀರಾ, ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಖುಷಿ ಆಯ್ತಲ್ಲ? ಇಲ್ಲಿ ನಿಮ್ಮ ಇದರಲ್ಲಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ. ಓಕೆ, ಬೇರೆ ಕಡೆ ಮಾಡಿದ್ದೇನೆ, ಆದರೆ ಇದು ಹೌದು ಒಳ್ಳೆಯದು. ನನಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಅಂದರೆ ಈ ಥರ ಸ್ಪೆಷಲ್ ಆಗಿ ಇನ್ನೂ ಏನಾದರೂ ಅಡುಗೆ ಇದ್ದರೆ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ವೀಕ್ಷಕರಿಗೆ ತಿಳಿಸಿಂದ ಹೇಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಹಾಗೆಯೇ ನಿಮ್ಮನ್ನು ಹಾಗೆ ಬಿಡುವುದಿಲ್ಲ, ಇನ್ನು ಅದಕ್ಕೆ ಮಸಾಲೆ ಎಲ್ಲ ಕೊಡ್ತೇವೆ. ಹೌದಾ? ಒಳ್ಳೆದಾಯ್ತು. ಮನೆಯಲ್ಲಿ ಅಡುಗೆ ಎಲ್ಲ ಮಾಡಲಿಕ್ಕೆ ಮಸಾಲೆ ಅಂತೂ ಬೇಕೇ ಬೇಕು. ಸ್ಪೆಷಲ್ ಆಗಿ ನಾನು ಅವರದ್ದು ಸ್ಪೆಷಲ್ ಆದಂತಹ ಮಸಾಲೆ, ಇದನ್ನು ಹಾಕಿದರೆ ಅಡುಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಗೌರಿ ಶೆಣೈ ಮ್ಯಾಮ್ ಸಾಕಾಗಿರುವಂತಹ ಆಮ್ಲ ಲೇಹ ಮತ್ತು ಇನ್ನೊಂದು ಮ್ಯಾಂಗೋ ಚೀಸ್ ಕೇಕ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆ ನಾಟಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.